ಕಳೆದ ಸಾರಿ ನಮ್ಮನ್ನು ಪ್ರಥಮ ಬಾರಿ ಕರೆದಿದ್ದರು ಅಶೋಕ್ ರೈ ಅವರು. ನಾನು ಮತ್ತು ಶಕುಂತಲಾ ಶೆಟ್ಟರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಭಾಳ ಜಿಜ್ಞಾಸೆ ಇತ್ತು. ಅಶೋಕ್ ರೈ ಅವರು ಕಾಂಗ್ರೆಸ್ ಸೇರಿರಲಿಲ್ಲ, ನೀವು ಓದದ್ದು ಯಾಕೆ ಅಂತ ಹೇಳುವ ಪ್ರಶ್ನೆ ಕೂಡ ಬಂತು. ಓದದ್ದು ಒಳ್ಳೆಯದು ಅಂತ ಹೇಳುವಂಥ ಪ್ರಶ್ನೆ, ಈ ಎರಡು ಪ್ರಶ್ನೆಗಳು ನಮಗೆ ಎದುರಾಗಿತ್ತು ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದರೆ ಇದೊಂದು ಒಳ್ಳೆಯ ಮತ್ತು ದೇವರು ಮೆಚ್ಚುವಂಥ ಕೆಲಸ ಅಂತ ಹೇಳೋದಕ್ಕೆ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆವು ಅಂತ ಹೇಳುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ದೇವರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ದೇವರ ಆಶೀರ್ವಾದ ಇಲ್ಲದೆ ಅಶೋಕ್ ರೈ ಶಾಸಕರಾಗಿ ಸ್ವಲ್ಪ ಒಂದು ಅವಕಾಶ ಸಮಸ್ಯೆಗಳಿತ್ತು. ಆದರೆ ದೇವರು ಅವರಿಗೆ ಸಹಾಯ ಮಾಡಿದ್ದಾರೆ. ಸತ್ಯ ಹೇಳಬೇಕಂದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಜನ ಸಹಾಯ ಮಾಡಿದ್ದೀರಿ ನೀವೆಲ್ಲ ರೀತಿಯಲ್ಲಿ ಕೂಡ. ಆದರೆ ದೇವರು ಕೂಡ ಅವರ ಜೊತೆಯಲ್ಲಿ ನಿಂತಿದ್ದಾರೆ ಎನ್ನುವುದಕ್ಕೆ ಅವರು ಇವತ್ತು ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಒಂದು ಸಾಕ್ಷಿ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಶಾಸಕರಾದ ನಂತರ ಜನಪರವಾದಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಮುಂದಿನ ಸಂದರ್ಭದಲ್ಲಿ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಜನಪರ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ನಿಮ್ಮೆಲ್ಲ ಸಹಕಾರವನ್ನು ಕೂಡ ಕೋರಿದ್ದಾರೆ. ನಾನು ಒಂದು ದೃಷ್ಟಿಯಲ್ಲಿ ಬಹುಶಃ ಅಶೋಕ್ ರೈ ಮನೆ ಮತ್ತು ನಮ್ಮ ಕುಟುಂಬದ ಮನೆ ಒಂದೇ ಊರು. ನಮ್ಮ ಬೆಳ್ಳಿಪ್ಪಾಡಿ ಮನೆತನದ ಏನು ಸಾಂಪ್ರದಾಯಿಕ ಆನುವಂಶಿಕ ಮನೆ ಇದೆ, ಆ ಮನೆಗೆ ಹತ್ತಿರವಾಗಿರ್ತಕ್ಕಂಥ ಒಂದು ರೈ ಎಸ್ಟೇಟ್ ಬಹುಶಃ ಅಲ್ಲಿ ಇದೆ ಅನ್ನೋದ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಪುತ್ತೂರು ಒಂದು ಲೆಕ್ಕದಲ್ಲಿ ನಮ್ಮದೇ ಊರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ನಮ್ಮ ಹಿರಿಯರ ಒಂದು ಕಾಲದಲ್ಲಿ ಇದ್ದಂಥ ಒಂದು ಊರು ಪುತ್ತೂರು ಅಂತ ಹೇಳೋದನ್ನು ಕೂಡ ನೆನಪು ಮಾಡ್ತಾ ನಾನು ಹೆಚ್ಚಿಗೆ ಮಾತಾಡದೆ ಬಹುಶಃ ಬೇರೆ ಅನ್ಯತಾ ತಾವು ಭಾವಿಸದೆ ನಾ ಬೇರೆ ಕಾರ್ಯಕ್ರಮ ಹೋಗಲಿಕ್ಕೆ ನನ್ನ ನಿರ್ಗಮನ ಮಾಡಲಿಕ್ಕೆ ಅವನು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಹೇಳಿಕೊಂಡು ಬಹುಶಃ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೆ ಮತ್ತೊಮ್ಮೆ ನಾನು ಅವರಿಗೆ ಪ್ರೀತಿಯ ನಮನವನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅನ್ನುವಂಥ ಮಾತನ್ನು ಇಲ್ಲ ನಾನು ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.